ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕದ ಕೆಲವು ನಾಯಕರ ಫೇಸ್ಬುಕ್ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಆದರೆ ಇದನ್ನು ಸ್ವತಃ ಫೇಸ್ಬುಕ್ ಸಂಸ್ಥೆಯೇ ನಿಷ್ಕ್ರಿಯಗೊಳಿಸಿದೆಯೋ ಅಥವಾ ಯಾರದ್ದೋ ದೂರಿನ ಆಧಾರದಲ್ಲಿ ನಿಷ್ಕ್ರಿಯಗೊಳಿಸಲಾಗಿದೆಯೋ ಎನ್ನುವುದು ತಿಳಿದು ಬಂದಿಲ್ಲ. ಆದರೆ ಇದು ಹಿಂದೂ ವಿಚಾರಧಾರೆಯ ಪ್ರಚಾರ ಮತ್ತು ಹೋರಾಟ ನಡೆಸ್ತಾ ಇರುವವರ ಮೇಲೆ ನಡೆದಂತಹ ವ್ಯವಸ್ಥಿತ ಸೈಬರ್ ದಾಳಿಯಾಗಿದೆ ಎಂದು ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಆರೋಪಿಸಿದ್ದಾರೆ. ಸ್ವತಃ ಶ್ರೀಕಾಂತ್ ಶೆಟ್ಟಿ ಸಂಘಟನೆಯ ಇತರ ಪ್ರಚಾರಕರಾದ ಪ್ರವೀಣ್ ಯಕ್ಷಮಠ, ಕೆಟಿ ಉಲ್ಲಾಸ್, ಸುಕೃತ್ ಭಾರದ್ವಾಜ್, ಅರವಿಂದ ಕೋಟೇಶ್ವರ ಮೊದಲಾದ 20ಕ್ಕೂ ಹೆಚ್ಚು ಮಂದಿಯ ಫೇಸ್ಬುಕ್ ಪೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ. ನಾವು ಯಾರೂ ಸಾಮಾಜಿಕ ಸಾಮರಸ್ಯವನ್ನ ಕೆಡಿಸಿಲ್ಲ, ಗಲಭೆ ಸೃಷ್ಟಿಸಿಲ್ಲ. ಕೇವಲ ಹಿಂದೂ ಪರ ಹೋರಾಟ ಮಾಡ್ತಾ ಇರುವವರು, ಅದರಿಂದ ಹಿಂದೂ ಚಳವಳಿಯಲ್ಲಿ ಭಾಗವಹಿಸುತ್ತಿರುವವರನ್ನ ಹತ್ತಿಕ್ಕುವಂತಹ ಹುನ್ನಾರ ಇದು ಎನ್ನುವುದು ಸಾಬೀತಾಗಿದೆ ಎಂದವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇನ್ನು ಮುಂದಿನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಲಾಗಿರುವಂತಹ ಕೆಲಸ ಇದು. 2014ರ ಲೋಕಸಭಾ ಚುನಾವಣೆಯ ಸಂದರ್ಭ ಹಿಂದೂವಾದಿ ಸಂಘಟನೆಗಳು ಮೋದಿ ಪರವಾಗಿ ಯಶಸ್ವಿ ಕೆಲಸ ಮಾಡಿದವು. 2024ರ ಚುನಾವಣೆಯಲ್ಲಿ ಮತ್ತೆ ಆದಾಗಬಾರದು ಎನ್ನುವಂತಹ ಪೂರ್ವ ತಯಾರಿ ಇದಾಗಿದೆ ಎಂದು ಅವರು ಹೇಳಿದ್ದಾರೆ. ಆದರೆ RSSನ ಭಾಗವಾಗಿರುವಂತಹ ಹಿಂದೂ ಜಾಗರಣ ವೇದಿಕೆ ಸಾಮಾಜಿಕ ಜಾಲತಾಣಗಳನ್ನ ನಂಬಿಕೊಂಡಿರುವ ಫೇಸ್ಬುಕ್ ಹುಲಿಯಲ್ಲ, ಆನ್ ಗ್ರೌಂಡ್ ಜನರ ಮಧ್ಯೆ ಕೆಲಸ ಮಾಡುವಂತಹ ವೇದಿಕೆ ಇದು. ಈ ಫೇಸ್ಬುಕ್ ಖಾತೆಗಳ ನಿಷ್ಕ್ರಿಯ ಕೃತ್ಯವನ್ನ ಸವಾಲಾಗಿ ಸ್ವೀಕರಿಸಿ ಕೆಲಸ ಮಾಡ್ತೇವೆ ಎಂದವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸೇವಕ ಸಂಘದ ಒಂದು ಹೋರಾಟದ ವಿಭಾಗವಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಏನಿದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಘಟನೆ. ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕದ ಪ್ರಮುಖರ 20ಕ್ಕೂ ಅಧಿಕ ಪ್ರಮುಖರ ಎಲ್ಲ ಪೇಜ್ಗಳನ್ನು, ಪ್ರೊಫೈಲ್ಗಳನ್ನು ಫೇಸ್ಬುಕ್ನಿಂದ ಏಕಕಾಲದಲ್ಲಿ ತೆಗೆದುಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಸ್ವತಃ ಫೇಸ್ಬುಕ್ ಕಂಪನಿಯವರು ಮಾಡಿದಾರೋ ಅಥವಾ ಸರ್ಕಾರದ ಯಾವುದೋ ಸೂಚನೆ ಹೋಗಿ ಮಾಡಿದಾರೋ ಅಥವಾ ಯಾವುದೋ ಕೆಲವು ಹ್ಯಾಕರ್ಸ್ಗಳನ್ನು ಇಟ್ಟುಕೊಂಡು ಯಾವುದೋ ಒಂದು ವಾರ್ ರೂಮನ್ನು ಸೆಟ್ ಮಾಡಿ ಯಾರ್ಯಾರು ಹಿಂದೂ ವಿಚಾರದಲ್ಲಿ ಹಿಂದೂ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂಥವ್ರನ್ನ ಹತ್ತಿಕ್ಕೋದಕ್ಕೋಸ್ಕರ ಇದನ್ನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಆಪರೇಟ್ ಮಾಡ್ತಾ ಇದ್ದಂಥ ಅಗ್ರಣಿ ಅನ್ನುವಂಥ ಒಂದು ಪೇಜ್ ಹೋಗಿದೆ. ಸುಕೃತ್ ಭಾರದ್ವಾಜ್ ಅನ್ನುವಂಥದ್ದು ನಮ್ಮ ಯಾರು ರಾಜ್ಯ ಮಟ್ಟದ ಒಬ್ಬರು ಪ್ರಚಾರಕರಿದ್ದಾರೆ, ಅವರ ಪೇಜ್ ಇಲ್ಲ. ಪ್ರವೀಣ್ ಯಕ್ಷಮಠ ಅವರ ಪೇಜ್ ಇಲ್ಲ. ಅರವಿಂದ ಕೋಟೇಶ್ವರ ಅವರ ಪೇಜನ್ನು ಹಾರಿಸಿದ್ದಾರೆ. ಕೆಟಿ ಉಲ್ಲಾಸ್ ಅವರ ಪೇಜ್ ಇಲ್ಲ. ಏಕಕಾಲದಲ್ಲಿ ಅನೇಕ ಜನರ ರಾಜ್ಯದ ಅನೇಕ ಮುಖಂಡರ ಪೇಜ್ಗಳನ್ನು ತೆಗೆದಿದ್ದಾರೆ. ಇವರು ಯಾರು ಕೂಡ ಎಲ್ಲೂ ಕೂಡ ಗಲಭೆಯನ್ನು ಹಬ್ಬಿಸೋದು ಅಥವಾ ಏನೋ ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥ, ಸಾಮಾಜಿಕ ಸಾಮರಸ್ಯವನ್ನು ಕದಡುವಂಥ ಯಾವ ಪ್ರಕರಣಗಳಾಗಲಿ ಯಾವುದೇ ರೀತಿಯ ಕೆಲಸವನ್ನು ಇವರು ಮಾಡಲಿಲ್ಲ. ಕೇವಲ ಹಿಂದೂ ವಿಚಾರಗಳೇನಿದೆ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾಯಿದ್ರು, ಅದನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹೀಗಾಗಿ ಈ ಪೇಜ್ಗಳ ಮೇಲೆ ನಡೆದಿರುವಂಥ ಈ ಸೈಬರ್ ದಾಳಿ ಏನಿದೆ ಇದು ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ನಡೀತಾ ಇರುವಂಥ ಕೆಲಸ. ಮತ್ತು ಇವರು ಈಗಾಗಲೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಡೆಗಟ್ಟಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ. 2014ರಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲೇ ಒಂದು ದೊಡ್ಡ ಮಟ್ಟದ ಅಭಿಯಾನ ಆರಂಭ ಆಯಿತು. ಬಹುಶಃ ಆ ರೀತಿಯ ಅಭಿಯಾನಗಳು ಈ ವರ್ಷ ಆರಂಭ ಆಗಬಾರ್ದು ಅನ್ನುವಂಥ ಪೂರ್ವ ಒಂದು ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಅನೇಕ ಪೇಜ್ಗಳನ್ನು ಅವರು ತೆಗೆದುಹಾಕಿದ್ದಾರೆ. ಆದರೆ ಆ ಕೆಲಸವನ್ನು ಮಾಡಿದಂಥ ಯಾರು ಅಯೋಗ್ಯರಿದ್ದಾರೆ ಅವರಿಗೆ ನಾವು ಹೇಳೋದಕ್ಕೆ ಬಯಸೋದು, ಹಿಂದೂ ಜಾಗರಣ ವೇದಿಕೆ ಸಾಮಾಜಿಕ ಜಾಲತಾಣವನ್ನು ನಂಬಿಕೊಂಡಿರುವಂಥ ಫೇಸ್ಬುಕ್ ಹುಲಿಗಳು ನಾವಲ್ಲ. ನಾವು ಆನ್ ಗ್ರೌಂಡಲ್ಲಿ ಕೆಲಸ ಮಾಡುವವರು. ನಾವು ಕಳೆದ 30-40 ವರ್ಷದಿಂದ ಕೆಲಸ ಮಾಡಿರುವಂಥದ್ದು ಎಲ್ಲಿ ಕೇಳಿದರೆ ಜನರ ಮಧ್ಯದಲ್ಲಿ. ಇನ್ನೂ ಕೂಡ ಜನರ ಮಧ್ಯದಲ್ಲೇ ಕೆಲಸವನ್ನು ಮಾಡ್ತೀವಿ. ಜನರಿಗೆ ನಮ್ಮ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ವಿಚಾರಗಳನ್ನು ಮುಟ್ಟಿಸ್ತೀವಿ. ಸಾಮಾಜಿಕವಾದಂಥ ಚಳವಳಿ ಏನಿದೆ ಅದು ನಿತ್ಯ ನಿರಂತರವಾಗಿ ನಡೆಯುವುದಿದೆ.